ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ನ ವಕ್ತಾರರಿಗೆ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಜನತೆ ಚೂಸ್ ಮಾಡಿ 2 ಬಾರಿ ಮುಖ್ಯಮಂತ್ರಿಯಾಗಿ ಅವಕಾಶವನ್ನು ನೀಡುವುದರ ಜೊತೆಯಾಗಿ ಸುಮಾರು 2792 ದಿವಸಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ಕುರ್ಚಿಯಲ್ಲಿ ಇರೋದಕ್ಕೆ ರಾಜ್ಯದ ಜನತೆ ಕಾಂಗ್ರೆಸ್ನ ಒಬ್ಬ ನಾಯಕರಿಗೆ ಅವಕಾಶವನ್ನು ನೀಡಿದ್ದಾರೆ. ಸೊ ಅದಕ್ಕೆ ಉದಯ ಆಚಾರ್ಯ ಅವರ ಮೂಲಕ ಕಾಂಗ್ರೆಸ್ಗೆ ಕಂಗ್ರ್ಯಾಚುಲೇಟ್ ಹೇಳ್ತಾ, ಬಟ್ ಅರುಣ್ ಶೆಟ್ ಅವರ ಮುಖಾಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅರುಣ್ ಶೆಟ್ ಅವರೇ, ಒಂದು ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದೆ ಅಥವಾ ರಾಜ್ಯದ ಜನತೆ ದಾಖಲೆಯನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಹೇಳಿಕೆಯ ಜೊತೆಯಾಗಿ ಖುಷಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯಿಂದ ಮಾತ್ರ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನುವಂತಹ ವಿಚಾರವನ್ನು ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರಗಳು ಯಾಕೆ ಅಂತ ಹೇಳಿ. ಮೊದಲಿಗೆ ಸಿದ್ದರಾಮಯ್ಯನವರು ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೊದಲಿಗೆ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಉದಯಣ್ಣನಿಗೂ ಕೂಡ ಶುಭಾಶಯವನ್ನು ಮೊದಲಿಗೆ ತಿಳಿಸ್ತೇನೆ. ಇದು ಒಂದು ಸಾಧನೆಯೂ ಕೂಡ. ಆದರೆ ರಾಜೇಶ್ ಖನ್ನಾ ಅವ್ರದ್ದೊಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಬಾಬು ಮೊಶಾಯ್ ಜಿಂದಗಿ ಲಂಬಿ ನಹಿ ಬಡಿ ಹೋನಿ ಚಾಹಿಯೆ ಅಂತ ಹೇಳಿದರೆ ಇದು ಉದ್ದ ಆಗಬಾರ್ದು, ಎತ್ತರದಲ್ಲಿ ಇರಬೇಕು ಅಂತ. ಆದರೆ ಸಿದ್ದರಾಮಯ್ಯನವರ 0.1 ಮತ್ತು 0.2 ಇವಾಗಿನ ಸರ್ಕಾರ, ಇದರ 2 ಸಾಧನೆಗಳನ್ನು ನಾವು ಒಂದು ಸತಿ ಒಟ್ಟಿಗೆ ಮಾಡಿದರೆ, ಮೊದಲ 5 ವರ್ಷಗಳ ನಂತರ ಸರ್ಕಾರ ಜನತೆ ಅವರನ್ನು ಸೋಲಿಸಿ ಮನೆ ಕಳಿಸ್ತು. 2ನೇ ಅವಧಿಗೆ ಕಾಂಗ್ರೆಸ್ಸನ್ನು ಪುನಃ ಆಯ್ಕೆ ಮಾಡಿದಂಥ ಸಂದರ್ಭ, 136 ಸೀಟುಗಳನ್ನು ಕೊಟ್ಟಂಥ ಸಂದರ್ಭ. ಆವಾಗ ಪುನಃ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಅವರ ಮಂತ್ರಿಮಂಡಲವು ಅವರ ಶಾಸಕಾಂಗ ಸಭೆಯಲ್ಲಿ ಅವರ ಆಯ್ಕೆ ಆಯಿತು. ತದನಂತರ ಏನಾಯಿತು? ಗ್ಯಾರಂಟಿಯ ಆಧಾರದಲ್ಲಿ ಅವರು ಆಯ್ಕೆಯಾಗಿ ಬಂದರು. ಆದರೆ ಕರ್ನಾಟಕ ಅಥವಾ ಇವರ ಸಾಧನೆಗಳು ಉದ್ದ ಆಯ್ತೆ ಹೊರತು, ಅಂದರೆ ಹೇಳಿದರೆ ಹೆಚ್ಚು ದಿನಗಳು ಪ್ಲಸ್ ಆಗ್ತಿವೆ ಹೊರತು ಎತ್ತರದಲ್ಲಿ ಬರಲೇ ಇಲ್ಲ. ಎತ್ತರದಲ್ಲಿ ಬಂದದ್ದೇನಂತ ಹೇಳಿದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ಎತ್ತರಕ್ಕೆ ಹೋಯಿತು. ರಸ್ತೆ ಹೊಂಡಗಳು ಎತ್ತರಕ್ಕೆ ಬಂದವು ಇಲ್ವಾ? ಇದು ಆ ರಸ್ತೆಗಳಲ್ಲಿರ್ತಕ್ಕ ಹೊಂಡಗಳು ಇನ್ನೂ ಕೂಡ ಆಳವಾಗ್ತಾ ಹೋಯಿತು. ಹಗರಣಗಳ ಪಟ್ಟಿಗಳು ಎತ್ತರವಾಗ್ತಾ ಹೋಯಿತು. ಭ್ರಷ್ಟಾಚಾರದ ಫೈಲುಗಳು ಇನ್ನೂ ಕೂಡ ಧೂಳು ತಿಂತಾ ಇವೆ. ಮತ್ತು ಭ್ರಷ್ಟಾಚಾರ ಹೇಗಿದೆ ಅಂತ ಹೇಳಿದರೆ ಗುತ್ತಿಗೆದಾರರೇ ಹೇಳಿದರು, ಇವರು ಲಾಸ್ಟ್ ಟೈಮ್ 40% ಅಂತ ಹೇಳಿದರು, ಇವಾಗ 60%ಗೂ ಕೇಳೋದಿಲ್ಲ. ವಾಲ್ಮೀಕಿ ಹಗರಣದಲ್ಲಂತೂ 100% ಭ್ರಷ್ಟಾಚಾರ ಸರ್ಕಾರ. ಹೀಗೆ ಮತ್ತೆ ಅಷ್ಟೇ ಅಲ್ಲ, ಒಂದು ತುಷ್ಟೀಕರಣದ ನೀತಿಯನ್ನು ಅವರ ನೀತಿ ಅಂತ ಹೇಳಿ ಅಪ್ಪಿಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ ಒಂದಷ್ಟು ಮತಗಳ ಗ್ಯಾರಂಟಿಯಾಗಿ ಬರಬೇಕು ಇವರಿಗೆ, ಆ ಗ್ಯಾರಂಟಿ. ಅದು ಹಿಂದೂಗಳಿಗೆ ಮೇಲೆ ಕಲ್ಲುಗಳನ್ನು ಬೀಳುವಂಥದ್ದು, ಆ ಗ್ಯಾರಂಟಿಯನ್ನು ಕೊಟ್ಟು ಬಿಟ್ಟರು. ಕಲ್ಲು ಹೊಡೆಯುವರ ಪ್ರೋ ಸರ್ಕಾರವಾಗಿರತಕ್ಕಂಥ ಈ ಸರ್ಕಾರ ಶಾಂತಿಯುತವಾಗಿ ಪಥಸಂಚಲನ ಯಾರು ನಡೆಸ್ತಾರೆ, ನಮ್ಮ RSS, ಅವರಿಗೆ ತಡೆಯನ್ನು ಒಡ್ಡುವಂಥ ಕೆಲಸಕ್ಕೆ ನುಗ್ಗಿತು. ಅರೆ, ಇವರ ಪ್ರಯಾರಿಟಿ ಇರೋದು ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಹೇಳಿ. ಬಸ್ಸುಗಳು ತುಕ್ಕು ಹಿಡಿತಾ ಇದ್ದಾವೆ, ನಿಗಮ ಪಾತಾಳಕ್ಕೆ ತಲುಪಿದೆ. ಹೀಗೆ ಇನ್ನು ಆರೋಗ್ಯ ವ್ಯವಸ್ಥೆಯಲ್ಲಂತೂ ಇವರು ಕಾಳಜಿ ಹೇಗಿದೆ ಅಂತ ಹೇಳಿದರೆ, ಎಲ್ಲಿ ಪ್ರಧಾನಮಂತ್ರಿ ಪೋಸ್ಟರ್ ಸರ್ಕಾರಿ ಆವರಣದಲ್ಲಿ ಕಾಣುತ್ತೋ ಅಂತ ಹೇಳಿ ಆ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಪರಿಪಾಠ. ಅಂದರೆ ಹೇಳಿದರೆ ಇನ್ನೂ ಕೂಡ ಯಾಕೋ ಇವರು ಅಧಿಕಾರ ನಡೆಸಬೇಕು ಅನ್ನುವಂಥದ್ದಿಲ್ಲ. ವಿಪಕ್ಷವನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನುವಂಥ ಮಾನಸಿಕತೆಯಲ್ಲೇ ಇವರು ಇದ್ದಾರೆ. ಎಷ್ಟರವರೆಗೆ ಅಂತ ಹೇಳಿದ್ರೆ, ಶಿಕ್ಷಣದಲ್ಲಿ ನಮ್ಮ ಈ ಕರಾವಳಿಯ ಜಿಲ್ಲೆಗಳು ಸಾಧನೆ ಮಾಡ್ತೇವೆ. ಯಾರು ಪ್ರಭಾವಿಗಳು ಇವರ ಸರ್ಕಾರದಲ್ಲಿದ್ದವೋ ಮಂತ್ರಿಗಳು ಬಹಳ ಸಾಧನೆಗಳನ್ನು ಮಾಡಿದವರು ಅಂತ ಹೇಳ್ತಾ ಇದ್ದಾರೋ, ಅವರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಅಡಿಯಲ್ಲಿರತಕ್ಕಂಥ ಶಿಕ್ಷಣ ವ್ಯವಸ್ಥೆ ಆ ಒಂದು ಇನ್ನೂ ಕೂಡ ಮೇಲೆ ಬರಲೇ ಇಲ್ಲ, ಇನ್ನೂ ಕೂಡ ಕೆಳ ಸ್ತರದಲ್ಲೇ ಇದೆ. ಹೀಗೆ ಅನ್ಯಾನ್ಯವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ಅತ್ಯಂತ ಕುಸಿತ ಕಂಡಿರತಕ್ಕಂತಹ ಶೋಚನೀಯ ಸರ್ಕಾರ. ಗ್ಯಾರಂಟಿ ಆದರೂ ಕೊಟ್ರ ಅಂತ ಹೇಳಿದರೆ, ಗ್ಯಾರಂಟಿಯಲ್ಲಿ ಕೂಡ ಸುಲಲಿತವಾಗಿ ಸರಿಯಾಗಿರತಕ್ಕಂಥ ಇಂಪ್ಲಿಮೆಂಟೇಷನ್ ಇಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದ ಮೇಲೆ ಪುನಃ ಎತ್ತರಕ್ಕೆ ಏರಿದಿಲ್ಲ ಅಂತ ಹೇಳಿದರೆ ಬೆಲೆ ಏರಿಕೆ. ಈ ಬೆಲೆ ಏರಿಕೆ ಅನ್ನುವಂಥದ್ದು ರಾಜ್ಯದಲ್ಲಿ ಅವ್ಯಾಹತವಾಗಿ ಯಾವುದರಲ್ಲಿ ಬೆಲೆ ಇಳಿಕೆ ಆಗಿದೆ ಹೇಳಿ? ಇಳಿಕೆ ಬಿಡಿ, ಬೆಲೆ ಏರಿಕೆ ಎತ್ತರಕ್ಕೆ ಹೋಗ್ತಾ ಉಂಟು ಅಂತ ಹೇಳಿದರೆ, ನಾನು ಆವಾಗಲೇ ರಾಜೇಶ್ ಖನ್ನಾ ಅವ್ರದ್ದು ಹೇಳಿದೆ, ಏನು ಅಂತ ಹೇಳಿದರೆ, ಸರ್ಕಾರ ಎಷ್ಟು ಉದ್ದ ಬೆಳೀತು ಅಂತ ಅಲ್ಲ, ಎಷ್ಟು ಎತ್ತರಕ್ಕೆ ಕರ್ನಾಟಕ ರಾಜ್ಯವನ್ನು ಕೊಂಡು ಹೋಯಿತು ಅನ್ನುವಂಥದ್ದು ಆಗಬೇಕಿತ್ತು. ಅದೇ ಆಗ್ತಾ ಇಲ್ವಲ್ಲ, ಅದೇ ಮರೀಚಿಕೆ ಆಗಿದೆಯಲ್ಲ ಅನ್ನುವಂಥದ್ದೇ
ದುಃಖ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಈಗ CM ಸಿದ್ದರಾಮಯ್ಯನವರ ದೀರ್ಘಾವಧಿ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಅದೇ ಪ್ರಧಾನಿ ಮೋದಿ ಅವರು 11 ವರ್ಷ ಅಧಿಕಾರದಲ್ಲಿ ಇದ್ರು ಅಂತ ಹೇಳ್ತಾರೆ, ಅದನ್ನ ಸಂಭ್ರಮವನ್ನು ಸೂಚಿಸ್ತಾರೆ. ಇಲ್ಲಿ ಲೇವಡಿಗಳು ಯಾಕೆ ಅಂತ ಹೇಳಿ, ಅಂದ್ರೆ ಅವರು ಮಾಡಿರುವಂತ ಸಾಧನೆ ಇವರು ಮಾಡಿರುವಂತ ಸಾಧನೆ ಅಲ್ವಾ, ಅದನ್ನ ಯಾಕೆ ಲೇವಡಿ? ಅಲ್ಲ, ಅದು ನಿಜವಾಗಿ ನಾವು ಬಿಡಿ, ನಾವು ರ್ಯಾಂಕ್ ಮುಖಾಂತರ ನೋಡೋಣ. ಯಾವಾಗ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಭಾರತದ ಆರ್ಥಿಕತೆ ಫ್ರೆಜೈಲ್ 5 ಸ್ಥಿತಿಯಲ್ಲಿ ಬಂದು ತಲುಪಿತ್ತೋ, ವಿಶ್ವದಲ್ಲಿ ಭಾರತದಂತಹ ರಾಷ್ಟ್ರ ಯಾವ ಮಟ್ಟದಲ್ಲಿ ಇರಬೇಕಿತ್ತೋ 12-14ನೇ ಪರಿಸ್ಥಿತಿಯಲ್ಲಿತ್ತೋ, ಇವತ್ತು 10 ವರ್ಷಗಳ ತರುವಾಯ ಮಧ್ಯದಲ್ಲಿ ಅನೇಕ ಸಂಘರ್ಷಗಳು ನಡೆದು, ಕೊರೋನಾ ಬಂತು, ಎಲ್ಲೋ ಬಂತು, ಎಲ್ಲಿ ಕೂಡ ಹತ್ತುಕೊಂಡು ಕುಳಿತುಕೊಳ್ಳಲಿಲ್ಲ. ವಿಪಕ್ಷಗಳದ್ದು ದಾಳಿ ಇರಬಹುದು, ಅನೇಕ ಸಂಘರ್ಷಗಳು ಎಲ್ಲವೂ ಆದರೂ ಕೂಡ ಇವತ್ತು 3ನೇ ಸ್ಥಾನದತ್ತ, ನಮ್ಮ ಇಡೀ ವಿಶ್ವದ ರ್ಯಾಂಕಿಂಗ್ನಲ್ಲಿ ಭಾರತ 3ನೇ ಸ್ಥಾನದತ್ತ ನುಗ್ಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ವಾ? ಅಂಥ ಒಂದು ಪರಿವರ್ತನೆ ನಿಮ್ಗೆ ಕಾಣ್ತಾ ಇದೆ. ಈ ರ್ಯಾಂಕ್ ಅನ್ನು ನಾನು ಪರಿಗಣಿಸಬೇಕಲ್ವಾ? ಇದು ಒಂದು ಉತ್ತರ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಸಾಧನೆಗಳು ಏನು ಅಂತ ಹೇಳಿದ್ರೆ ಈ 1 ಗಂಟೆ ಡಿಬೇಟ್ ಸಾಕಾಗುದಿಲ್ಲ ಸ್ವಾಮಿ. ಅಷ್ಟು ಸಾಧನೆಗಳು, ಅಷ್ಟೊಂದು ಎಲ್ಲರ ಮನೆಗಳಲ್ಲಿ ತಲುಪಿದೆ. ಅದಕ್ಕೋಸ್ಕರ 3 ಸತಿ ಆಯ್ಕೆ ಮಾಡಿದ್ದು, ಅದಕ್ಕೋಸ್ಕರ 3 ಸತಿ ನರೇಂದ್ರ ಮೋದಿನ ಆಯ್ಕೆ ಮಾಡಿದ್ದು. ಅದು ಸಿದ್ದರಾಮಯ್ಯರವರನ್ನು 2018ರಲ್ಲಿ ಸೋಲಿಸಿದ್ರು, ತದನಂತರ ಆಯ್ಕೆಯಾಗಿ ಬಂದ್ರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಫಲಿತಾಂಶ ಗೊತ್ತಾಯಿತು. ಇವರದೆಲ್ಲ ಗ್ಯಾರಂಟಿಗಳ ಅನುಷ್ಠಾನದ ತರುವಾಯ ಕೂಡ ಬಂದಂತಹ ಲೋಕಸಭಾ ಚುನಾವಣೆ, ಮೊನ್ನೆ ಸ್ಥಳೀಯ ಸಂಸ್ಥೆಗಳ 2 ಚುನಾವಣೆಗಳಲ್ಲಿ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸೋತು ಸುಣ್ಣವಾಗಿ ಹೋಯಿತು. ಇದು ಉತ್ತರ ಅಂತ ಹೇಳಿ ಓಕೆ. ಜಯರಾಮ್ ಸರ್, ಈಗ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷ ರಾಜ್ಯದಲ್ಲಿ ದೀರ್ಘಾವಧಿಯಾಗಿ CM ಆಗಿ ಅಧಿಕಾರವನ್ನು ಚಲಾಯಿಸ್ತಾ ಇದೆ, ಇನ್ನೊಂದು ಪಕ್ಷ ಅದನ್ನು ಟೀಕೆ ಮಾಡೋದಕ್ಕೆ ಹೊರಡ್ತಾ ಇದೆ. ಅಂದ್ರೆ ಈ ಹಿಂದಿನ ದಾಖಲೆಯನ್ನು ಕೂಡ ಬರೆದಿರುವಂತದ್ದು ಕಾಂಗ್ರೆಸ್ನ CM, ಈಗೂ ಕೂಡ ಬರಿತಾ ಇರುವಂತದ್ದು ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ. ಅಂದ್ರೆ ಜನತೆ ಅವರನ್ನ ಮೆಚ್ಚಿಕೊಳ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಅಧಿಕಾರವನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ವಿಪಕ್ಷ ಇದನ್ನ ಟೀಕಿಸುವಂಥದ್ದು ಅಥವಾ ಲೇವಡಿ ಮಾಡುವಂಥದ್ದು ಸರಿನಾ ಅಂತ ಹೇಳಿ, ಅಥವಾ ಲೇವಡಿಗೆ ಅರ್ಹವಾಗಿದೆಯಾ? ವಿಪಕ್ಷಗಳು ಟೀಕಿಸುವುದು ಸರಿ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಅವರು ಬಜೆಟ್ ಮಂಡಿಸಿದಾಗ ಅದಕ್ಕೆ ವಿಪಕ್ಷಗಳ ಟೀಕೆ ಇದ್ದೇ ಇರ್ತದೆ. ಇಲ್ಲಿ ಇರುವ ಪ್ರಶ್ನೆ ಏನಂತ ಹೇಳಿದರೆ, ಸಿದ್ದರಾಮಯ್ಯ ಒಬ್ಬ ಆಡಳಿತಗಾರರು, ಅಂದರೆ ಒಂದು ರಾಜ್ಯವನ್ನು ಆಡಳಿತ ಮಾಡುವರು. ನೀವು ಚರಿತ್ರೆಯಲ್ಲಿ ಹೋದರೆ ರಾಜ ಹರ್ಷವರ್ಧನ್ ಆಳ್ವಿಕೆ, ವಿಷ್ಣುವರ್ಧನ್ರ ಆಳ್ವಿಕೆ, ರಾಣಿ ಅಬ್ಬಕ್ಕರ ಆಳ್ವಿಕೆ, ಅಲ್ಲಾವುದ್ದೀನ ಖಿಲ್ಜಿ ಅವರ ಆಳ್ವಿಕೆ, ಹೀಗೆ ಆಳ್ವಿಕೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗುವಾಗ ಅವರ ಸಾಧನೆಗಳ ಬಗ್ಗೆ ಒಂದು ಪಟ್ಟಿ ಇರ್ತದೆ. ಇವತ್ತು ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದೀರ್ಘಕಾಲ ಅಧಿಕಾರದಲ್ಲಿದ್ದ ಅವಧಿಯನ್ನು ಮೀರಿ ದಾಖಲೆ ಮಾಡಿದ್ದಾರೆ ಅಂತ ಹೇಳುವಾಗ ಅವರ ಸಾಧನೆಗಳ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಬೇಕಾಗಿತ್ತು. ಅಂದರೆ ಇವರ ಅವಧಿಯಲ್ಲಿ ಇಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಹಾಕಿದೆ, ಇಷ್ಟು ಸೇತುವೆ ಮಾಡಿದೆ, ಜನರ ಜೀವನದಲ್ಲಿ ಇಂಥ ಪರಿವರ್ತನೆ ಆಗಿದೆ, ಇಂಥ ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದೇವೆ, ಇಷ್ಟು ಕೋಟಿ ಖರ್ಚಾಗಿದೆ. ಇದು ಒಬ್ಬ ಅಧಿಕಾರದಲ್ಲಿರುವಂಥ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ತೋರಿಸುವ ಪರಿ, ಸಾಮಾನ್ಯವಾಗಿ ತನ್ನ ಕೆಲಸವನ್ನು ತೋರಿಸುವ ಪರಿ. ಅದೇ ಅವರು ಸಾಮಾನ್ಯ ಜನರಾಗಿದ್ದರೆ ಅವರು ವರ್ಷ ಆದಾಗೆ ಅವರ ವರ್ಷದ ಸಾಧನೆ, ವೈಯಕ್ತಿಕ ಬದುಕಿನಲ್ಲಿ ಸಂಪತ್ತು ಕ್ರೋಢೀಕರಣದ ಬಗ್ಗೆ ಇನ್ನೊಂದೇನಾದರೂ ಹೇಳ್ಬೋದಾಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯ ಸಾರ್ವಜನಿಕ ವ್ಯಕ್ತಿ, ರಾಜ್ಯದ ಮುಖ್ಯಮಂತ್ರಿ. ಅವರ ಸಾಧನೆಗಳ ಅಳತೆಗೋಲು ಅಧಿಕಾರದಲ್ಲಿದ್ದ ಅವಧಿ ಅಲ್ಲ, ಅಧಿಕಾರದಲ್ಲಿದ್ದಾಗ ಅವರು ಮಾಡಿದ ಸಾಧನೆ ಏನು ಎಂದು. ಈ ಸೌಲಭ್ಯಗಳಲ್ಲಿ ಮೂಲಭೂತ ಕ್ರಾಂತಿಯನ್ನು ಏನಾದರೂ ಅವರ ಅಧಿಕಾರದಲ್ಲಿ ರಾಜ್ಯದ ಮುಖ್ಯಸ್ಥರಾಗಿ ತಂದಿದ್ದಾರೆಯಾ? ಹೊಸ ಸವಲತ್ತುಗಳನ್ನು ಕೊಟ್ಟಿದ್ದಾರೆಯಾ? ಸಾಧನೆ ಯಾರಿಗೆ, ಯಾರ ಸಾಧನೆ ಅಂತ ಹೇಳೋ ಪ್ರಶ್ನೆ ಇಲ್ಲಿ ಬರ್ತದೆ. ಆದ್ದರಿಂದ ಅಧಿಕಾರದಲ್ಲಿ ಉಳಿಯುವುದೇ ಅವರ ಸಾಧನೆ ಆಗಿದ್ದರೆ ಅದು ಸಾಧನೆ ಅಂತ ಪರಿಗಣಿಸ್ಬೋದು. ಆದಾಗ್ಯೂ ಸಹ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಅವರೊಂದು ಹೆಗ್ಗುರುತು ಮತ್ತು ಮೈಲಿಗಲ್ಲನ್ನು ಮಾಡಿದ್ದಾರೆ. ಆದರೆ ಅದು ಪಕ್ಷಕ್ಕೋ ಜನರಿಗೋ ಅಂತ ಹೇಳೋದು ಸಂಶಯವೇ ಇದೆ. ಯಾಕೆ ಹೇಳಿದರೆ, ಇವತ್ತು ಅವರ ಈ ಸಾಧನೆಯ ಸಂಭ್ರಮವನ್ನು ಕಾಂಗ್ರೆಸ್ಸು ಯಾಕೆ ಸಂಭ್ರಮಿಸ್ತಾ ಇಲ್ಲ, ಯಾಕೆ ಉತ್ಸಾಹದಿಂದ ಆಚರಿಸ್ತಾ ಇಲ್ಲ? ಯಾಕೆ ಹೇಳಿದರೆ, ಕಾಂಗ್ರೆಸ್ಸಿನಲ್ಲಿ ಇವತ್ತು ಅದು ಏಕತ್ರವಾಗಿ ಮುಂದೆ ಸಾಗ್ತಾ ಇಲ್ಲ, ಅಲ್ಲಿ ಒಡಕು ಇದೆ. DK ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗುವ ಆಶಯವನ್ನು ಹೊಂದಿದ್ದಾರೆ. ಈ ಸಂತೋಷದ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ತಾನು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗ್ತೇನೆ ಅಂತ ಹೇಳುವ ಮಾತನ್ನು ಹೇಳುವುದಕ್ಕೆ ಬದಲು ನಿನ್ನೆ ಏನು ಹೇಳ್ತಾರೆ ಅವರು, ಜನವರಿ 14ರ ನಂತರ ನಾನು ಬಜೆಟ್ಟಿಗೆ ತಯಾರಿ ಮಾಡ್ತೇನೆ ಅಂತ ಹೇಳ್ತಾರೆ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಹೋಗಿ ಜನವರಿ ಕ್ರಾಂತಿಗೆ ಬಂದಿದ್ದೇವೆ ನಾವೀಗ. ಅಂದರೆ ಆ ಮೂಲಕ
ನಾನು ಪೂರ್ಣಾವಧಿ ಅಧಿಕಾರದಲ್ಲಿರ್ತೇನೆ ಹೇಳೋ ಒಂದು ಸಂದೇಶವನ್ನು ಸಾರುವ ಪ್ರಯತ್ನ ಮಾಡಿದರೆ ವಿನಃ ತನ್ನ ಇದುವರೆಗಿನ ಅಧಿಕಾರದಲ್ಲಿ ಏನು ಮಾಡಿದ್ದೇನೆ ಎಂಬುದರ ಅವಲೋಕನವನ್ನು ಅವರು ಮಾಡಲಿಲ್ಲ. ಈ ಸಂದರ್ಭದಲ್ಲಿ ತಾವು ಆಗ ಹೇಳಿದಾಗೆ BJP ಟೀಕಿಸ್ತಾ ಉಂಟು, ಕಾಂಗ್ರೆಸ್ ಸ್ವತಃ ತಾನೇ ಏಕತ್ರವಾಗಿ ಅಂದರೆ ಒಂದೇ ಗುಂಪಾಗಿ ಆ ಸಂಭ್ರಮವನ್ನು ಆಚರಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ಓಕೆ, ಉದಯಾಚಾರ್ಯ ಅವರೇ, ಮನೆಯೊಳಗಿನ ಜಗಳ ಈಗ ಬೀದಿಗೆ ಬಂದಾಗೆ ಅನಿಸ್ತಾ ಇಲ್ವಾ? ಅಂದ್ರೆ ಸಂಭ್ರಮಾಚರಣೆ ಮಾಡಬೇಕಾದಂತಹ ಪಕ್ಷದವರೇ ಈ ಕುರಿತಾಗಿ ಯಾವುದೇ ರೀತಿಯಿಂದ, ಅಂದ್ರೆ ಜಯರಾಮ್ ಸರ್ ಹೇಳೋ ಪ್ರಕಾರ ಇಲ್ಲಿ ತನಕ ಮಾಡಿರುವಂತಹ ಒಂದು ಸಾಧನೆ ಪಟ್ಟಿಯನ್ನಾದರೂ ಹೊರಡಿಸಬಹುದಿತ್ತು, ಅಥವಾ ಅದೂ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಒಂದು ರಾಜ್ಯದಾದ್ಯಂತ ಸರ್ಕಾರದ ಮಟ್ಟದಲ್ಲಾದ್ರೂ ಒಂದು ಸಂಭ್ರಮಾಚರಣೆ ಆದ್ರೂ ಮಾಡಬೇಕಿತ್ತು. ನೆಪ ಮಾತ್ರಕ್ಕೂ ಕೂಡ ಯಾವುದೇ ಸಂಭ್ರಮಾಚರಣೆಗಳಿಲ್ಲ. ಇಂತಹ ಒಂದು ಧೋರಣೆಗಳು ಯಾಕೆ ಅಂತ ಹೇಳಿ, ಅಂದ್ರೆ ಮುಖ್ಯಮಂತ್ರಿ ಆಗಿರುವಂಥವರನ್ನು ಕೂಡ ವಿರೋಧಿಸುವ ಮಟ್ಟಕ್ಕೆ, ಅಥವಾ ಅಲ್ಲೂ ಕೂಡ ಯಾವುದೇ ಸಂಭ್ರಮಾಚರಣೆ ಬೇಡ ಅನ್ನೋಷ್ಟರ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗಲಭೆ ಅಥವಾ ಮನಸ್ತಾಪಗಳು ಇದ್ದಿದ್ಯಾ ಅಂತ? ನೀವು ಬಹುಶಃ ಸಿದ್ದರಾಮಯ್ಯನವರ ಒಂದು ಬೈಟ್ಸ್ ನೋಡಿದ್ರೆ ಅವ್ರು ಏನು ಹೇಳ್ತಿದ್ರೆ ಅಂತ ಹೇಳಿದ್ರೆ, ನನಗೆ ಇದೆಲ್ಲ ಏನು ಗೊತ್ತಿಲ್ಲಪ್ಪ, ನಾನೇನು ಯಾರ ದಾಖಲೆ ಮುರಿಲಿಕ್ಕೋಸ್ಕರ ನಾನೇನು ಮಾಡಿಲ್ಲ, ನನಗೆ ಅದು ಅವರು ಎಷ್ಟು ವರ್ಷ ಇದ್ರು ಅಂತೇಳಿ ನನಗೆ ಅದರದ್ದು ಲೆಕ್ಕಾಚಾರ ಇಡಲಿಕ್ಕೂ ನಾನು ಹೋಗಿಲ್ಲ, ಮತ್ತು ನಾನು ದಾಖಲೆ ಮಾಡಲಿಕ್ಕೋಸ್ಕರ ನಾನು ರಾಜಕೀಯಕ್ಕೆ ಬಂದದಲ್ಲ, ನನಗೆ ಒಂದ್ಸಲ MLA ಆಗಬೇಕಿತ್ತು, MLA ಆದೆ, ಅದಾದಮೇಲೆ ಮತ್ತೆ ನನಗೆ ಅವಕಾಶಗಳು ಸಿಗ್ತಾ ಹೋಯಿತು, ನಾನು ಬೆಳೆದೆ ಅಂತ ಹೇಳ್ತಿದ್ದಾರೆ. ನೋಡಿ, ಒಂದು ವಿಚಾರ ನಾವು ತಿಳ್ಕೊಬೇಕು ಇದರಲ್ಲಿ. ಬಹಳಷ್ಟು ಬಾರಿ ನಮ್ಮ ಮಿತ್ರರು ಹೇಳಿದರು ಸರ್ಕಾರ ಇದರಲ್ಲಿ ಏನು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ ಅಂತ ಹೇಳಿ. ನೋಡಿ, ಸಿದ್ದರಾಮಯ್ಯವರಿಗೇನೆ ಈ ಸಂಭ್ರಮಾಚರಣೆ ಬೇಡ. ಯಾಕಂತ ಹೇಳಿದರೆ, ಇದು ಏನು ಗೊತ್ತಾ, ಈಗ ನಾವು ಕ್ರಿಕೆಟ್ ಆಡ್ಕೊಂಡು ಒಬ್ಬರು ಕ್ರಿಕೆಟ್ ಪ್ಲೇಯರ್ ಬರ್ತಾರೆ, ಅವ್ರು ಏನೋ ಒಂದು ಆಡಿಕೊಂಡು ಹೋಗ್ತಾರೆ, ಮ್ಯಾಚ್ ಮುಗ್ದಿಲ್ಲ, ಇನ್ನು ರನ್ಸ್ ಹೊಡಿತಾ ಹೋಗ್ತಿದ್ದಾರೆ. ನಾವು ಪ್ರತಿಯೊಂದು ರನ್ನಿಗೂ ನಾವು ಸಂಭ್ರಮಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪಿಕ್ಚರ್ ಅಭಿ ಬಾಕಿ ಹೇ, ಮ್ಯಾಚ್ ಇನ್ನೂ ಮುಗಿದಿಲ್ಲ, ಮ್ಯಾಚ್ ನಡೀತಾ ಇದೆ. ನೋಡಿ, ಇದು ಅವರ ಒಂದು ಏನು ಹೇಳ್ತಾರೆ, ವೈಯಕ್ತಿಕವಾಗಿ ಅವರ ಒಂದು ದಾಖಲೆ ಆಗಿದ್ದಿರ್ಬೋದು. ಆ ವೈಯಕ್ತಿಕ ದಾಖಲೆಗೆ ಅವರ ಅಭಿಮಾನಿಗಳಾದ ನಾವುಗಳು ಅದನ್ನು ಸಂಭ್ರಮಾಚರಿಸ್ತೇವೆ. ಅದಕ್ಕೂ ಸರ್ಕಾರದ ಸಂಭ್ರಮಾಚರಣೆಗೂ ಯಾವುದೇ ಸಂಬಂಧ ಇಲ್ಲ. ಸರ್ಕಾರ ಬೇಕಾದ್ರೆ ಆಚರಿಸ್ಬೋದು, ಬಿಡ್ಬೋದು, ಅದು ಸರ್ಕಾರಕ್ಕೆ ಬಿಟ್ಟದ್ದು. ಬಟ್ ಸರ್ಕಾರದಲ್ಲಿ ಆಚರಣೆ ಮಾಡಿ ಸುಮ್ಮನೆ ಇದಕ್ಕೆಲ್ಲ ದುಂದುವೆಚ್ಚ ಯಾಕೆ ಮಾಡಬೇಕಂತ ಹೇಳುವಂತಹ ಒಂದು ವಿಚಾರ ಸಿದ್ದರಾಮಯ್ಯ ಸಾಹೇಬರಲ್ಲಿಯೂ ಕೂಡ ಇತ್ತು. ಅದಕ್ಕೋಸ್ಕರ ಇದು ಏನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಏನು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆ ಥರ ಏನು ಆಚರಣೆ ಅಲ್ಲ, ಇದು ಅವರ ಒಂದು ವೈಯಕ್ತಿಕ. ಓಕೆ, ಈಗ ಹೇಳಿದರು, ಅವರಿಗೆ ಎಲ್ಲರೂ ಅಭಿನಂದನೆ ಸಲ್ಲಿಸಿದರು. ಅವರು ಕೂಡ ಕರ್ನಾಟಕದ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದರು, ನನಗೆ ಇಷ್ಟು ಕಾಲ ಅವಕಾಶ ಮಾಡಿಕೊಟ್ರಿ. ಓಕೆ, ಕೊಟ್ಟರು. ನೋಡಿ, ಸಾಧನೆ ಅವರು ಪಟ್ಟಿ ಮಾಡಲಿಕ್ಕೆ ಹೋದರೆ ಅವರು ಬೇಕಾದಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಬಹುಶಃ ಅವರು 2 ಬಾರಿ ವಿರೋಧ ಪಕ್ಷದ ನಾಯಕ ಆಗಿದ್ದರು, 2 ಬಾರಿ DCM ಆಗಿದ್ದರು, 16 ಬಾರಿ, ಅದು ಕೂಡ ಒಂದು ಹೈಯೆಸ್ಟೇ, 16 ಬಾರಿ ಒಂದು ಬಜೆಟ್ ಮಂಡನೆಯನ್ನು ಮಾಡಿದರು. ಅವರು 16 ಬಾರಿ ಬಜೆಟ್ ಮಂಡನೆ ಮಾಡಿದ್ರು ಅಂತೇಳಿ ಯಾವುದೇ ಮಟ್ಟದಲ್ಲಿ ಸರ್ಕಾರದಲ್ಲಿ ಏನು ದೊಡ್ಡ ಮಟ್ಟಿಗೆ ಏನು ಕಾರ್ಯಕ್ರಮಗಳನ್ನೇನು ಮಾಡಲಿಲ್ಲ. ಸೊ ಹಾಗಿರುವಾಗ ಜನರು ಮುಖ್ಯವಾಗಿ ಕೆಲವು ಈ ವಾಹಿನಿಗಳು, ಮಾಧ್ಯಮಗಳು ಒಂದು ಬೇರೆನೇ ರೀತಿಯಾಗಿ ಪ್ರೊಜೆಕ್ಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇದರಲ್ಲಿ ಸರ್ಕಾರದವರು ಇನ್ವಾಲ್ವ್ ಇಲ್ವಾ, ಅಥವಾ ಸರ್ಕಾರದಲ್ಲಿ ಏನೋ ಗೊಂದಲ ಇದೆಯಾ. ಇಟ್ಸ್ ಜಸ್ಟ್ ಅ ಕ್ಯಾಶುವಲ್ ರುಟೀನ್. ಇದನ್ನು ಆ ಥರನೇ ತಗೊಂಡು ಹೋಗಿ, ದಯವಿಟ್ಟು ಇದನ್ನೊಂದು ವೈಭವೀಕರಣ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರೇ ಇಂಡೈರೆಕ್ಟ್ ಆಗಿ ಹೇಳಿರುವಂತಹದ್ದು. ಅವರ ಅಭಿಮಾನಿಗಳಿದ್ದೇವೆ ನೋಡಿ, ಅವರ ಅಭಿಮಾನಿಗಳಿದ್ದೇವೆ, ನಾವು ಕೂಡ ಇದ್ದೇವೆ. ನಮಗೂ ಒಂದು ಸಂತೋಷನೇ, ಅಷ್ಟು ದಿನ ಒಂದು ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿಯಾಗಿ ಮುಂದುವರೆದುಕೊಂಡು. ಯಾಕೆಂದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಥರದ ಒಂದು ಸನ್ನಿವೇಶಗಳು ಬರುವಂಥದ್ದು ಬಹಳ ಅಪರೂಪ. ಯಾಕಂದರೆ ಬಹುಶಃ ನಿಮ್ಗೆ ತಿಳಿ ಈಗ ಏನು ಈ ರೆಸಾರ್ಟ್ ರಾಜಕಾರಣ, ಈ ಏನು ಕಳೆದ ಬಾರಿ ನೀವು ಕೇಳಿದಿರ್ಬೋದು, BJP ಸರ್ಕಾರ ಇರುವಾಗ ಒಂದು ದೊಡ್ಡ ನಾಯಕರು ಬಂದು ಹೇಳ್ತಾರೆ, ಯಾರು ಬಸವರಾಜ ಯತ್ನಾಳ್ ಅವರ ಹೇಳಲಿಕ್ಕೆ ತೊಂದರೆ ಇಲ್ಲ, ಅವ್ರ ಹೆಸರು ಹೇಳೋದಕ್ಕೆ. ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟದಿದೆ, ನೀನು 2,500 ಕೋಟಿ ಕೊಡು, ನಿನ್ನನ್ನು CM ಮಾಡ್ತಾರೆ ಅಂತ ಹೇಳುವಂಥ ಒಂದು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಿರುವಾಗ ಏನು ಹೇಳ್ತಾರೆ, ಈಗ ನಮ್ಮ BJPಯ ನಮ್ಮ ಮಿತ್ರರು ಕೂಡ ಹೇಳಿದರು, ಭ್ರಷ್ಟಾಚಾರ ಹಾಗೆ ಹೀಗೆ ಅಂತೆಲ್ಲ ಸುಮಾರೆಲ್ಲ ವಿಚಾರಗಳೆಲ್ಲ ಹೇಳಿದ್ರು. ನೋಡಿ, ಇವರೊಂದು ಏನು ಒಂದು ಮಾತು ಕೂಡ ಹೇಳಿದರು, ರಾಜೇಶ್ ಖನ್ನಾ ಅವರ, ಜಿಂದಗಿ ಲಂಬಿ ನಹಿ ಬಡಿ ಹೋನಾ ಚಾಹಿಯೆ ಅಂತೇಳಿ. ಖಂಡಿತವಾಗಿಯೂ ಹೌದು, ಅದಕ್ಕೆ ಏನು 2 ಉತ್ತರ ಇಲ್ಲ. ಯಾಕಂತ ಹೇಳಿದರೆ ಅಷ್ಟು ಬಡಿ ಜಿಂದಗಿ ಸಿದ್ದರಾಮಯ್ಯ ಸಾಹೇಬ್ರ ಇದ್ದದ್ರಿಂದ ಅವರ 75ನೇ ಹುಟ್ಟುಹಬ್ಬದ ದಿನದಂದು ಬಹುಶಃ ನೀವು ನೋಡಿದ್ದಿರಬಹುದು, ಅದೊಂದು ದಾಖಲೆಯ ಮಟ್ಟದಲ್ಲಿ ಒಂದು ಜನಸಮೂಹ ಸೇರಿರುವಂಥದ್ದು. 15 ಲಕ್ಷಕ್ಕಿಂತಲೂ ಮೇಲೆ ಅಭಿಮಾನಿಗಳು ಬಂದು ಸೇರಿರುವಂಥದ್ದು. ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಹೋಗಿ BJP ಅವರು ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು, ಅದು ಫ್ಲಾಪ್ ಆಯಿತು.
ಸೊ ಹಾಗಿರುವಾಗ ನೋಡಿ ಇದರಲ್ಲಿ ಏನ್ ಗೊತ್ತಾ, ನಾವು ಎಷ್ಟು ಸಹ ರಾಜಕೀಯ ಮಾಡಿಕೊಂಡು ಹೋಗಬಹುದು, Okay, ಎಷ್ಟು ಬೇಕಾದ್ರೆ. ಆದ್ರಿಂದ ಇದು ಇನ್ನು ಮುಗಿದಿಲ್ಲ, ಇನ್ನು ಈಗ ಏನು 2-3 ವರ್ಷ ಈಗ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸೊ ಇನ್ನು ಇದೆ, ದಿನ ಇದೆ. ಎಸ್, ಅಲ್ಲ ತಾವು ಹೇಳೋ ಪ್ರಕಾರ ತಾವೇ ಹೇಳಿದ್ರಿ, ಬಿಜೆಪಿ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು, ಬಟ್ ತಾವು ಕೂಡ ಅದೇ ಮಾತನ್ನ ಪುನರುಚ್ಚಿಸ್ತಾ ಇದ್ದೀರಾ. ಅಂದ್ರೆ ಅದು ಅವರ ವೈಯಕ್ತಿಕ ಸಾಧನೆ, ಇದರಿಂದ ಸಂಭ್ರಮಾಚರಣೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತ ನೋಡಿ, ಅಭಿಮಾನಿಗಳಾದ ನಾವು ಅದನ್ನು ಸಂಭ್ರಮಾಚರಣೆ ಮಾಡ್ತೇವೆ. Yes, ಯಾಕಂತ ಹೇಳಿದ್ರೆ ಅದು ಒಂದು ಸಾಧನೆ. ಅಲ್ಲ, ಬೆಂಬಲಿಗರು ಅದನ್ನ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಯಡಿಯೂರಪ್ಪನವರು Yes, yes. ಅಲ್ಲ, 4 ಸರ್ಕಾರದ ಬಾರಿ ಸಿಎಂ ಮಟ್ಟದಲ್ಲಿ- ಆದ್ರು, Okay, 4 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಮಾಡಿದ್ರು. ಅವರನ್ನು ಅವರ ಅಭಿಮಾನಿಗಳ ಅದರ ಬಗ್ಗೆ ಸಂಭ್ರಮಾಚರಣೆ ಮಾಡಿದ್ರು, ಅದು ಅವರಿಗೆ ಬಿಟ್ಟ ವೈಯಕ್ತಿಕ ವಿಚಾರ. ಅದು ಅದನ್ನು ನಾವು ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ಅಲ್ಲ, ಸಂಭ್ರಮಾಚರಣೆ ಮಾಡಿಲ್ಲ ಅಂತ ಹೇಳಿ ನಮ್ಮ ಚರ್ಚೆ ಅಲ್ಲ. ಬಟ್ ಈ ದೀರ್ಘಾವಧಿ ಸಿಎಂ ಆಗಿ ಅಂದ್ರೆ ರಾಜ್ಯಕ್ಕೆ ಇಷ್ಟು ದಿವಸಗಳ ಅವಕಾಶವನ್ನ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರಿಗೆ ನೀಡಿದ್ದಾರೆ. ಅವ್ರು ಏನ್ ರಾಜ್ಯದ ಜನತೆಗೆ ನೀಡಿದ್ದಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಬರೀ ನೋಡಿ, ಕೇವಲ ಬಾಡೂಟ ಕೊಟ್ರೆ ಮಾತ್ರ ಸಂಭ್ರಮಾಚರಣೆ ಅಂತ ಖಂಡಿತ, ಅಲ್ಲ. ರಾಜ್ಯದ ಜನತೆಗೆ ಸಿಎಂ ಸಿದ್ದರಾಮಯ್ಯನವರಿಂದ ಇಲ್ಲಿ ತನಕ 2792 ದಿವಸಗಳ ಕಾಲ ಅಧಿಕಾರದಲ್ಲಿದ್ರು. ರಾಜ್ಯದ ಜನತೆಗೆ ಏನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು? ಅಲ್ಲ, ನೀವು ಏನು ಕೊಟ್ಟಿಲ್ಲ ಅಂತ ಹೇಳುವ ಮಟ್ಟಿಗೆ ನಾವು ಹೇಳುವಾಗೆ ಏನು ಇಲ್ಲಲ್ಲ. ಈಗ ರಾಜ್ಯ ಏನು ಅಷ್ಟರ ಒಂದು ಏನ್ ಹೇಳ್ತಾರೆ, ನಮ್ಮ ಉತ್ತರ ಪ್ರದೇಶ ಅಥವಾ ಈಗಿನ ಏನು ಬಿಹಾರ ಆ ಲೆವೆಲ್ಗೆ ಏನು ಗತಿಕೆಟ್ಟು ಹೋಗುವಂತಹ ಮಟ್ಟಿಗೆ ಏನು ರಾಜ್ಯ ಏನು ಬರಲಿಲ್ಲ. ಅದು ಅಲ್ಲದೆ ನೋಡಿ, ಒಂದು ವೇಳೆ ಏನು ಕೊಟ್ಟಿಲ್ಲ, ಏನು ಆಗಿಲ್ಲ ಅಂತ ಹೇಳ್ತಿದ್ರೆ ಇಷ್ಟೊತ್ತು ನಾವು ಅಧಿಕಾರದಲ್ಲಿ ಇರ್ತು ಕೂಡ ಇರ್ಲಿಲ್ಲ. ಅಲ್ಲ, ಅದನ್ನ ತಾವೇ ಹೇಳ್ಬೇಕು. ಅಂದ್ರೆ ತಮ್ಮನ್ನ ವಕ್ತಾರನ ಅಲ್ಲ ನೋಡಿ, ನಾವು ಕೇವಲ ವೈಯಕ್ತಿಕ ಸಾಧನೆ ಇಲ್ಲ ಇಲ್ಲ ನೋಡಿ, ಏನಾದ್ರು ಕೊಟ್ಟಿದ್ದಾರಾ ಅಂತ ಹೇಳಿ. ಇಲ್ಲ ನಾನು ಮತ್ತು ಕೂಡ ಹೇಳ್ತೀನಿ ನೋಡಿ, ಇನ್ನೂ ಮುಗಿದಿಲ್ಲ ರೀ. ಇನ್ನೂ ಏನ್ ಹೇಳ್ತಾರೆ, ಸ್ಟಿಲ್ ಗೋಯಿಂಗ್ ಆನ್. ಇನ್ನು ಕೂಡ ನಮ್ಗೆ 2 ವರ್ಷ ಅವಧಿ ಇದೆ. ಇನ್ನು ಮುಂದಿನ ವಿಷಯ ಬಿಟ್ಟಾಗ ಅಲ್ಲ, ಈಗಿನ ವಿಷಯ ನಿಜವಾಗಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿರುವಂತಹ ಸ್ಥಾನ ಇರುವಂತದ್ದು ಸಿದ್ದರಾಮಯ್ಯನವರಿಗೆ ಮಾತ್ರ. ನೋಡಿ, ಇಡೀ ಸರ್ಕಾರದ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ನಾವು ಕೇಳ್ತಾ ಇರಲಿಲ್ಲ, ಈ ಟರ್ಮ್ ಬಗ್ಗೆ ಕೇಳ್ತಾ ಇಲ್ಲ. ನೋಡಿ, ಅವರ ದೀರ್ಘಾವಧಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಸ್ಥಾನದಲ್ಲಿ ಇರುವಂತದ್ದು.